ಕೆಲಸ ಮಾಡಿ ಬಂದು ಸುಸ್ತಾಗಿದೆ ಸರ್, ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ, ಯೋಗ ಮಾಡೋಕ್ಕಾಗಲ್ಲ, ಅಥವಾ ಸ್ವಲ್ಪ ನಡೆಯೋಕ್ಕಾಗಲ್ಲ ಅಂತ ಯೋಚನೆ ಮಾಡೋರಿಗೆ ಈ ವಿಡಿಯೋ. ಕೆಲಸ ಮಾಡೋದು ನಮ್ಮ ಮಾನಸಿಕ ಶಕ್ತಿಗಲ್ಲ, ನಮ್ಮ ಜೀವನದ ಚಟುವಟಿಕೆಗೆ. ಸೊ ನಮ್ಮ ಮನಸ್ಸು ದೇಹ ಆರೋಗ್ಯನ ಚೆನ್ನಾಗಿಟ್ಕೋಬೇಕಂದ್ರೆ ಸ್ವಲ್ಪನಾದರೂ ಬಗ್ಲೇಬೇಕು ಬಾಸ್. ನಮ್ಮ ಕೈಲಾದಷ್ಟು ನಾವು ಬಗ್ಗಿ ಎಕ್ಸಸೈಸ್ ಮಾಡೋದಕ್ಕೋ ಅಥವಾ ನಮ್ಮನ್ನು ನಾವು ತೊಡಗಿಸ್ಕೊಳೋದಕ್ಕೋ ರೂಢಿ ಮಾಡಿಕೊಂಡ್ರೆ ನಮ್ಮ ದೇಹ ನಮ್ಮ ವಯಸ್ಸಾದ ಮೇಲೂ ನಮ್ಮ ಮಾತು ಕೇಳುತ್ತೆ. ಈಗಲಿಂದನೇ ನನಗೆ ಕೆಲಸ ಮಾಡಿ ಬಂದಿದ್ದೀನಿ, ಸುಸ್ತಾಗ್ತಾ ಇದೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂದರೆ ನಮ್ಮ ಜೀವನ ನಿಧಾನವಾಗಿ ಸ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಸೊ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಫ್ರೀ ಆದಷ್ಟು ಎಕ್ಸಸೈಸ್ಗೆ ನಿಮ್ಮ ಮನಸ್ಸನ್ನ ನಿಮ್ಮ ದೇಹನ ನೀವು ತಿಳ್ಕೊಳೋದಕ್ಕೆ ಟೈಮ್ನ ಸ್ಪೆಂಡ್ ಮಾಡಿ. ನಿಮಗೆ ಬೆಟರ್ ಫ್ಯೂಚರ್ ಸಿಗುತ್ತೆ.